ಹೇರ್ ಫಿಕ್ಸಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಗೇಟ್ವೇ ಹೇರ್ ಫಿಕ್ಸಿಂಗ್ನ ಮಂಗಳೂರು ಶಾಖೆಯ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಖ್ಯಾತ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ್ಚ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗನ್ನ ಹೆಚ್ಚಿಸಿದ್ರು. ಹೇರ್ ಫಿಕ್ಸಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಜನರ ಮನಸ್ಸನ್ನ ಗೆದ್ದಿರುವ ಗೇಟ್ವೇ ಹೇರ್ ಫಿಕ್ಸಿಂಗ್ನ ಮಂಗಳೂರು ಶಾಖೆಯ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿರುವ ಸಂಸ್ಥೆಯ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮವನ್ನ ಆಚರಿಸಲಾಯಿತು. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಹರ್ಷಿಕಾ ಪೂಣಚ್ಚ ಅವರು ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಗೆ ಮೆರುಗು ನೀಡಿದ್ರು. ಈ ಸಂದರ್ಭ ಮಾತನಾಡಿದ ನಟಿ ಹರ್ಷಿಕಾ ಪೂಣಚ್ಚ, ಒತ್ತಡ, ಬೆವರು, ಹೆಲ್ಮೆಟ್ ಹಾಕೋದು ಹೀಗೆ ಹಲವಾರು ಕಾರಣಗಳಿಂದ ಕೂದಲು ಉದುರುತ್ತದೆ. ಹೀಗೆ ಉದುರಿದ ಕೂದಲು ಕೆಲ ವಯಸ್ಸಿನ ನಂತರ ನೈಸರ್ಗಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ. ಆಗ ಕೂದಲು ಬೆಳೆಸಲು ಇರುವ ಉತ್ತಮ ಉಪಾಯ ಎಂದ್ರೆ ಅದು ಹೇರ್ ಫಿಕ್ಸಿಂಗ್. ಗೇಟ್ವೇ ಹೇರ್ ಫಿಕ್ಸಿಂಗ್ ನಲ್ಲಿ ನೈಸರ್ಗಿಕವಾಗಿ ಕೂದಲನ್ನ ಫಿಕ್ಸ್ ಮಾಡಲಾಗುತ್ತದೆ. ಮಾತ್ರವಲ್ಲ, ಇದು ನೈಜತೆಯಿಂದ ಕೂಡಿರುತ್ತದೆ ಎಂದು ಹೇಳಿದ್ರು. ಇವಾಗ ಯಾವ ಕಾರಣಕ್ಕೆ ಹೇರ್ ಫಾಲ್ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟ್ರೆಸ್, ಜಾಸ್ತಿ ಹೆಲ್ಮೆಟ್ ಹಾಕಿದ್ರೆ ಹೇರ್ ಫಾಲ್ ಆಗುತ್ತೆ, ಸ್ವೆಟ್ ಆದ್ರೆ ಹೇರ್ ಫಾಲ್ ಆಗುತ್ತೆ. ಯು ಹ್ಯಾವ್ ಅ ಲಾಟ್ ಆಫ್ ರೀಸನ್ಸ್. ಸೊ ಏನಾಗುತ್ತೆ, ಓವರ್ ಅ ಪೀರಿಯಡ್ ಹೇರ್ ಗ್ರೋತ್ ಅನ್ನೋದು ನಿಂತೋಗುತ್ತೆ. ಒಂದು ಏಜ್ ವರೆಗೂ ಹೇರ್ ಗ್ರೋತ್ ಆಗುತ್ತೆ, ಆಮೇಲೆ ಹೇರ್ ಗ್ರೋತ್ ಆಗಲ್ಲ. ಅವಾಗ ವಾಟ್ ಇಸ್ ದ ಸೊಲ್ಯೂಷನ್? ವಾಟ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್? ನಿಮಗೆ ಸರ್ಜರೀಸ್ ಬೇಡ, ನಿಮ್ಮ ತಲೆಗೆ ಯಾರು ಚುಚ್ಚಬಾರ್ದು, ನಿಮ್ಗೆ ಯಾವುದೇ ಥರ ನೋವಾಗಬಾರ್ದು, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಬಾರ್ದು, ಯಾವುದೇ ಥರ ಅವ್ರು ಮೆಡಿಸಿನ್ ಕೊಡೋದು ರಿಯಾಕ್ಟ್ ಆಗಿ ನಿಮ್ಗೆ ಅದು ಬೇರೆ ಏನೋ ಒಂದು ಆಗುತ್ತೆ, ಅದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಐ ಥಿಂಕ್ ಯು ಶುಡ್ ಕಮ್ ಟು ಗೇಟ್ವೇ ಹೇರ್ ಫಿಕ್ಸಿಂಗ್ ಸೆಂಟರ್. ಯಾಕಂದರೆ ಹಿಯರ್ 2 hours ಅಲ್ಲಿ ನ್ಯಾಚುರಲ್ ಹೇರ್ ನಿಮಗೆ ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಆ ಕೂದಲಲ್ಲಿ ನೀವು ಆರಾಮಾಗಿ ಸ್ನಾನ ಮಾಡ್ಬೋದು, ನಿದ್ದೆ ಮಾಡ್ಬೋದು, ಆಟ ಆಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಪೀಪಲ್ ವಿಲ್ ನಾಟ್ ಇವನ್ ನೋ ದಟ್. ಇದೇ ಸಂದರ್ಭದಲ್ಲಿ ಸಂಭ್ರಮವನ್ನ ಹಂಚಿಕೊಂಡ ಗೇಟ್ವೇ ಹೇರ್ ಫಿಕ್ಸಿಂಗ್ ನ ಆಡಳಿತ ನಿರ್ದೇಶಕ ಡಾಕ್ಟರ್ ಝೇವಿಯರ್, ಗೇಟ್ವೇ 100% ಯಶಸ್ವಿ ಸಂಸ್ಥೆ. 24 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ಯಾರಿಗೆ ಯಾವ ರೀತಿ ಕೂದಲು ಫಿಕ್ಸ್ ಮಾಡಬೇಕು ಎನ್ನುವುದನ್ನ ನಾವು ಚೆನ್ನಾಗಿ ಅರಿತುಕೊಂಡಿದ್ದೇವೆ. ಜನರು ಯಾವುದೇ ಭಯವಿಲ್ಲದೆ ಕೂದಲನ್ನ ಅಳವಡಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದರು. Gateway, it's 100% success. What we do is, it is not a trial error thing. ಟ್ರಯಲ್ ಯಾರ್ದಾದ್ರೂ 24 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದೀವಿ ನಾವು. ಯಾವ ಥರ ಕೂದಲು ಕಡಿಮೆ ಇದ್ದ ಜನ ಇದ್ದರು, ವಿ ನೋ ಹೌ ಟು, ನಮ್ಗೆ ಗೊತ್ತಿದೆ ಯಾವ ಥರ ಯಾರಿಗೆ ಯಾವ ಥರ ಕೂದಲು ಫಿಕ್ಸ್ ಮಾಡಬೇಕಂತ. ನಮ್ಮ ಎಲ್ಲ ಸ್ಟಾಫ್, ಟ್ರೈನ್ಡ್ ಸ್ಟಾಫ್ ಇದ್ದಾರೆ. ಮಂಗಳೂರಲ್ಲಿರುವವರು, ಈ ನೋಡ್ತಾ ಇರೋ ವಿಡಿಯೋ ನೋಡ್ತಾ ಇರೋ ಜನರು ಎಲ್ಲರೂ, ಇಲ್ಲಿ ಇರುವವರು ಧೈರ್ಯವಾಗಿ, ನಿಮ್ಗೆ ಯಾವ ಸಂಕೋಚ ಮನಸ್ಸಲ್ಲಿ ಇಟ್ಕೊಳ್ಳದೆ ಧೈರ್ಯವಾಗಿ ನೀವು ಬಂದು ನಮ್ಮ ಹತ್ರ ಬನ್ನಿ. ವಿ ವಿಲ್ ಡಿಸೈನ್, ನಾವು ಡಿಸೈನ್ ಮಾಡ್ತೀವಿ. ನಿಮ್ಗೆ ಯಾವ ಥರ ಬೇಕು, ನಿಮ್ಮ ಮುಖಕ್ಕೆ ಹೇಗೆ ಚೆನ್ನಾಗಿ ಕಾಣುತ್ತೆ ಎಂಬುದಾಗಿ ನಾವು ಡಿಸೈನ್ ಮಾಡ್ತೀವಿ. ಜಾಸ್ತಿ 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. 2 ಗಂಟೆಗಳಲ್ಲಿ ಫಿನಿಶ್ ಮಾಡಿಕೊಡ್ತೀವಿ. ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಂಗಳೂರಿನ ನಾಸಿಕ್ ಬ್ಯಾಂಡ್ಗೆ ಹರ್ಷಿಕಾ ಕುಣಿದು ಸಂಭ್ರಮಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 1994ರಿಂದ ಹೇರ್ ಫಿಕ್ಸಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಗೇಟ್ವೇ ಹೇರ್ ಫಿಕ್ಸಿಂಗ್ ವಿಶ್ವದ ನಂಬರ್ 1 ಹೇರ್ ಫಿಕ್ಸಿಂಗ್ ಗ್ರೂಪ್ ಎನ್ನುವ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿದೆ. ಕೂದಲು ಉದುರುವಿಕೆ, ಬೋಳು ತಲೆಗೆ ಮುಕ್ತಿ ಒದಗಿಸುವ ತನ್ನ ಸೇವಾ ಕ್ಷೇತ್ರದಲ್ಲಿ ಸಾವಿರಾರು ಮಂದಿಯಲ್ಲಿ ಕೂದಲು ಬೆಳೆಸಿ ಮತ್ತೆ ಆತ್ಮವಿಶ್ವಾಸ ತುಂಬುವಲ್ಲಿ ಯಶಸ್ವಿಯಾಗಿದೆ. ಸಂಸ್ಥೆಯು ಕೇರಳದ ತಿರುವನಂತಪುರಂ, ಕೊಲ್ಲಂ, ಅಡೂರ್, ಕೊಟ್ಟಾಯಂ, ಆಲಪ್ಪುರ, ಕಳೂರ್, ಆಲುವಾ, ತ್ರಿಶೂರ್, ಪಾಲಕ್ಕಾಡ್, ಕೋಟಕ್ಕಲ್, ಕ್ಯಾಲಿಕಟ್, ಕಣ್ಣೂರು, ಕಾಂಜಂಗಾಡ್ ಸಹಿತ ಕೇರಳದ ಬಹುತೇಕ ನಗರಗಳು, ಇನ್ನು ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ದೆಹಲಿ, ಹೈದರಾಬಾದ್ ಹೀಗೆ ದೇಶದ ಪ್ರಮುಖ ನಗರಗಳಲ್ಲಿ ತನ್ನ ಶಾಖೆಯನ್ನ ಹೊಂದಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.